ನವಮಂಗಳೂರು ಬಂದರು ಪ್ರಾಧಿಕಾರ 2021-22ನೇ ಸಾಲಿನಲ್ಲಿ 39.30 ಮಿಲಿಯನ್ ಟನ್ ಕಾರ್ಗೋ ನಿರ್ವಹಣೆ ಮಾಡುವ ಮೂಲಕ ಕಳೆದ ಹಣಕಾಸು ವರ್ಷಕ್ಕಿಂತ ಶೇಕಡಾ 7.66ರ ಹೆಚ್ಚಿನ ಸಾಧನೆಯನ್ನ ಮಾಡಿದೆ. ಕಳೆದ ವರ್ಷ 36.50 ಮಿಲಿಯನ್ ಟನ್ ಕಾರ್ಗೋ ನಿರ್ವಹಣೆ ಮಾಡಿತ್ತು ಎಂದು ಪ್ರಾಧಿಕಾರದ ಅಧ್ಯಕ್ಷ ಡಾ ಎ.ಬಿ. ರಮಣ ಹೇಳಿದರು. ಅವರು ಪಣಂಬೂರಿನ ಎನ್ಎಂಪಿಯ ಬಿಸಿನೆಸ್ ಸೆಂಟರ್ನಲ್ಲಿ ಸಾಗರಮಾಲಾ ಯೋಜನೆಯ 7ನೇ ವರ್ಷದ ಸಾಧನೆ ಮತ್ತು ಎನ್ಎಂಪಿಯ ವಾರ್ಷಿಕ ಪ್ರಗತಿ ಘೋಷಣೆ ಮಾಡಿದ್ರು. ಒಟ್ಟು 39.30 ಮಿಲಿಯನ್ ಟನ್ ಕಾರ್ಗೋ ನಿರ್ವಹಣೆಯಲ್ಲಿ 28.70 ಮಿಲಿಯನ್ ಟನ್ ಎಂಆರ್ಪಿಎಲ್, ಯುಪಿಸಿಎಲ್, ಕೆಐಒಸಿಎಲ್ ಮತ್ತು ಜೆಎಸ್ಡಬ್ಲ್ಯೂನಿಂದ ನಿರ್ವಹಣೆ ಮಾಡಿದ್ದು, ಉಳಿದ 10.50 ಮಿಲಿಯನ್ ಟನ್ ಇತರ ಸಂಸ್ಥೆಗಳ ಕಾರ್ಗೋ ನಿರ್ವಹಣೆ ಮಾಡಲಾಗಿದೆ ಎಂದು ಹೇಳಿದರು. ನವಮಂಗಳೂರು ಬಂದರು ಪ್ರಾಧಿಕಾರದಿಂದ ಸಾಗರಮಾಲಾ ಯೋಜನೆಯಡಿ 7 ವರ್ಷದಲ್ಲಿ 641 ಕೋಟಿ ರೂಪಾಯಿ ಮೊತ್ತದ 7 ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ ಎಂದು ಎ.ಬಿ. ರಮಣ ಹೇಳಿದರು. New Mangalore Port Trust has contributed more than 4,000 crores to the government of India. That means we have contributed 4,000 crores for the 130 crores of the population of India. When we say 730 crores operating revenue NMPT has made, 730 crores of revenue is getting into the hands of 130 crores of population. When you say 270 crores net surplus we got, 270 crores of net surplus is getting into the hands of the 130 crores of the Indian population. With this solid ground, India will march not just $6 trillion US dollar economy by 2025, by 2047 India will reach $400 trillion economy. It will be the superpower on the globe. ಈ ಸಂದರ್ಭದಲ್ಲಿ ಎಂಆರ್ಪಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಎಂ ವೆಂಕಟೇಶ್, ಕೇಂದ್ರೀಯ ಸುಂಕ ಮತ್ತು ತೆರಿಗೆ ಕಸ್ಟಮ್ಸ್ ಆಯುಕ್ತ ಇಮಾಮುದ್ದೀನ್, ಎನ್ಎಂಪಿಎ ಉಪಾಧ್ಯಕ್ಷ ಕೆ.ಚಿ.ನಾಥ್, ಟ್ರಾಫಿಕ್ ಮ್ಯಾನೇಜರ್ ವೈಆರ್ ಬೆಳಗಲ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.